ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಬಿಜೆಪಿಯ ಕೆಲವು ಶಾಸಕರು ಮಾಜಿ ಮಂತ್ರಿಗಳು ಪ್ರೋಟೋಕಾಲ್ ವಿಚಾರದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅವರೀಗ ನೀರಿನಿಂದ ತೆಗೆದ ಮೀನಿನಂತ ಆಗಿದ್ದಾರೆ. ಮೊದಲು ಅವರು ಹೇಳಿದಂತೆ ಎಲ್ಲಾ ಕೆಲಸಗಳು ನಡೆಯುತ್ತಿತ್ತು, ಈಗ ಅದು ನಡೆಯಲ್ಲ. ಈ ಹಿಂದೆ ಜಿಲ್ಲಾಧಿಕಾರಿಯೊಬ್ಬರನ್ನ ತಮಗೆ ಬೇಕಾದಂತೆ ನಡೆಸಿಕೊಂಡಿದ್ರು. ನಾನು ಅಂದೇ ಅವರನ್ನ ಗುಲಾಮ ಎಂದು ಟೀಕಿಸಿದ್ದೆ. ಆದರೆ ಇದೀಗ ಜಿಲ್ಲಾಧಿಕಾರಿಗಳು ಕಾನೂನು ಪ್ರಕಾರವೇ ಕೆಲಸ ಮಾಡುತ್ತಿರುವುದರಿಂದ ಇವರಿಗೆ ಕಷ್ಟಕರವಾಗಿದೆ ಎಂದು ಮಾಜಿ ಸಚಿವ ಬಿ ರಾಮನಾಥ ರೈ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಉಜ್ವಲ ಯೋಜನೆ ಜಾರಿಗೊಂಡಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಆದರೆ ಅಂದು ನನ್ನ ಊರಿನಲ್ಲಿ ಉಜ್ವಲ ಯೋಜನೆಯನ್ನ ನನ್ನ ಕ್ಷೇತ್ರದಲ್ಲೇ ಇಲ್ಲದ ಮತದಾರನೂ ಅಲ್ಲದ ವ್ಯಕ್ತಿ ಹಂಚಿಕೆ ಮಾಡಿದ್ರು. ಇದು ಎಷ್ಟು ಸರಿ? ಇದನ್ನೇ ಬಿಜೆಪಿಯವರ ದುರಹಂಕಾರ ಎನ್ನುವುದು. ಇಂದು ಅವರ ಅಹಂಕಾರಕ್ಕೆ ಕಡಿವಾಣ ಬಿದ್ದಿದೆ. ದಬ್ಬಾಳಿಕೆ ನಡೆಯುವುದಿಲ್ಲ ಎಂದು ರೈ ನುಡಿದರು. ಈಗ ಅಧಿಕಾರಿಗಳನ್ನ ಹೆದರಿಸುವ ಕೆಲಸವನ್ನ ಬಿಜೆಪಿ ಶಾಸಕರು ಮಾಡುತ್ತಿದ್ದಾರೆ. ಅಧಿಕಾರಿಗಳು ಕಾನೂನು ಪ್ರಕಾರವೇ ಕೆಲಸ ಮಾಡಿರಿ. ಬಿಜೆಪಿಯವರು ಅಧಿಕಾರಿಗಳನ್ನ ಹೆದರಿಸಿ ನಿಮ್ಮ ಹತೋಟಿಗೆ ತರುವುದಕ್ಕೆ ಯಾರೂ ಸೊಪ್ಪು ಹಾಕಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸುದ್ದಿಗೋಷ್ಠಿಯಲ್ಲಿ ಇಬ್ರಾಹಿಂ ಕೋಡಿಜಾಲ್, ಶಶಿಧರ್ ಹೆಗಡೆ, ಪ್ರಕಾಶ್ ಶೆಟ್ಟಿ, ಶಾಹುಲ್ ಹಮೀದ್, ಪ್ರಕಾಶ್ ಸಾಲೆನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಹೌದಾ ಅಲ್ಲ ಅಂತೇಳಿ ನೀವು ನಮ್ಮ ಶಾಸಕರಿಂದ ಕೇಳಬೇಕು. ಇಲ್ಲದ್ರೆ ಯಾರು ರಿಸರ್ವೇಶನ್ ಮಾಡುವಾಗ ಒಂದು ವಾರ್ಡ್ನಲ್ಲಿ ಪ್ರೋಟೋಕಾಲ್ನ ವಿಷಯದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಈಗ ಅವರಿಗೆ ನೀರಿನ ತೆಗೆದ ಮೀನಿನಂತ ಆಗಿಬಿಟ್ಟಿದ್ದಾರೆ. ಯಾಕೆಂದ್ರೆ ರಾಜ್ಯದಲ್ಲಿ ಸರ್ಕಾರ ಇಲ್ಲ. ಮೊದಲು ಅವರು ಹೇಳಿದಂತೆ ಎಲ್ಲವೂ ಆಗ್ತಾ ಇತ್ತು. ಈಗ ಅವರು ಹೇಳಿದ ಎಲ್ಲವೂ ಕೂಡ ಆಗುವುದಿಲ್ಲ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅದೇ ಆಗುತ್ತೆ. ಹಿಂದೆ ಜಿಲ್ಲಾಧಿಕಾರಿ ಅವರು ಹೇಳಿದಂತೆ ಕೇಳತಕ್ಕಂಥ ಜಿಲ್ಲಾಧಿಕಾರಿ ಹಾಕಿ ಅವ್ರಿಗೆ ಬೇಕಾದ ಹಾಗೆ ಮಾಡಿದ್ದಾರೆ. ನಾನು ಆ ಜಿಲ್ಲಾಧಿಕಾರಿ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ, ಒಬ್ಬ ಗುಲಾಮ ಅಂತೇಳಿ. ಅವ್ರು ಏನು ಹೇಳ್ತಾರೆ ಹಾಗೆ ಮಾಡ್ತಾ ಇದ್ದಾರೆ. ಒಬ್ಬ ರಿಸರ್ವ್ ತಹಸೀಲ್ದಾರನ್ನು ಹಾಕಿ ಬೇಕಾಬಿಟ್ಟಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಅರ್ಜಿ ಹಾಕದವರಿಗೆ ಜಮೀನು ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಸಂಬಂಧಪಟ್ಟಂತ ಜಾಗವನ್ನು ಜಮೀನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಇದ್ದಂತ ಕೂಡ ಕೊಟ್ಟಿದ್ದಾರೆ. ಏನಂದ್ರೆ ಇವ್ರು ಏನು ಹೇಳಿದ್ರೆ ಆ ರೀತಿ ಅವ್ರು ಮಾಡಿದ್ದಾರೆ. ಏನು ಕಾನೂನು ಇಲ್ಲ. ನಾನೊಂದು ದೊಡ್ಡ ಪಟ್ಟಿಯನ್ನು ಮಾಡಿ 71 ಪ್ರಕರಣಗಳು ಅಕ್ರಮ ಸಕ್ರಮ ಸಮಿತಿಯಲ್ಲಿ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳಿ ಪಟ್ಟಿ ಮಾಡಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನ ಮಾಡಿ ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಲೋಪಗಳನ್ನು ಮಾಡಿದ್ದಾರೆ. ಇವತ್ತು ಹೇಳ್ತಾರೆ ಪ್ರೋಟೋಕಾಲ್, ಅವರು ಪ್ರೋಟೋಕಾಲ್ ಬೇಕಾ ಬೇಡ ಅಂತ ಅವರು ಹೇಳ್ಬೇಕು. ಪ್ರೋಟೋಕಾಲ್ ಪ್ರಕಾರ ಮಾಡ್ಲಿ, ಯಾರು ಏನನ್ನ ಹೇಳುದಿಲ್ಲ. ಇವಾಗ ವಿರೋಧ ಪಕ್ಷದಲ್ಲಿರ್ತಕ್ಕ ಶಾಸಕರು ಪ್ರೋಟೋಕಾಲ್ ತನಕ ಆಗ್ಬೇಕು ಅಂತ ಕೇಳುವಂತ ಬಹಳ ಕಡೆ ದುರಹಂಕಾರ ಅತಿ ಮೀರಿತ್ತು, ಮಿತಿ ಮೀರಿತ್ತು. ಅದ ಕೇಂದ್ರದಲ್ಲಿ ಸರ್ಕಾರ, ರಾಜ್ಯದಲ್ಲಿ ಸರ್ಕಾರ ಅಂತೇಳಿ. ಬಹುಶಃ ಇವತ್ತು ಅವರ ಅಹಂಕಾರಕ್ಕೆ ಕಡಿವಾಣ ಆಗಿದೆ. ಅವ್ರು ಹೇಳಿದಂತೆ ಆಗುದಿಲ್ಲ. ಅವ್ರು ಏನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ, ಅಧಿಕಾರ ಇದ್ರೆ ಅವರೊಂದು ದುರಹಂಕಾರ ಇದೆ, ಸರ್ವಾಧಿಕಾರಿ ಮನೋವೃತ್ತಿ ಇದೆ. ಮನುಷ್ಯ ಮಧ್ಯೆ ಅಪನಂಬಿಕೆ, ಅವಿಶ್ವಾಸ ಸೃಷ್ಟಿ ಮಾಡ್ತಕ್ಕಂಥವ್ರು. ಅವ್ರಿಗೆ ಮಾನವತೆ ಪ್ರಶ್ನೆ ಅವ್ರಿಗೆ ಕಡಿಮೆ ಇರುವುದು. ಅಧಿಕಾರಿಗಳನ್ನ ಹೆದರಿಸ್ತಕ್ಕಂಥ ಒಂದು ಕೆಲಸಕ್ಕೆ ಹಾಕಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಅಧಿಕಾರಿಗಳು ನಿಮ್ಮ ಕಾನೂನು ಪ್ರಕಾರ ನೀವು ಕೆಲಸ ಮಾಡಿ. ಯಾವ ಬೆದರಿಕೆ ಹೆದರಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವು ಮನೆ ಹಾಕಬಾರ್ದು. ಅಧಿಕಾರ ಹೆದರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಅವರ ಹತೋಟಿಗೆ ತರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಸೊಪ್ಪು ಹಾಕಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.